ನಾನು ಈಗ ಯಾರೋ ನಮ್ಮ ಸ್ನೇಹಿತರಿಗೆ ಹೇಳಿದೆ, ಯಾರೋ ನನ್ನ ಮೊಬೈಲ್ಗೆ ಯಾರೋ ಒಂದು ಇದು ಹಾಕಿದ್ರು, ಹೆಂಡತಿ ಬಿಟ್ಟ ಶ್ರೀರಾಮನ ಪೂಜೆಯನ್ನ ಹೆಂಡತಿ ತೊರೆದ ಪ್ರಧಾನಮಂತ್ರಿ ಮಾಡ್ತಾ ಇರೋದು ಇಟ್ ಸರಿ ಅಂತ. ಎಷ್ಟು ಸೊಗಸಾಗಿದೆ ನೋಡಿ. ಅದು ಬೇರೆ ತರ ಕಾಣಿಸ್ಬೋದು ಬೇರೆ ಬೇರೆಯವ್ರಿಗೆ. ಹಾಗೆ ಹೇಳಿದ ತಕ್ಷಣ ನಾವು ಶ್ರೀರಾಮನ ವಿರೋಧಿಗಳು ಮತ್ತೊಂದಲ್ಲ. ದಟ್ಸ್ ನಾಟ್. ಯಾರೋ ಒಬ್ಬ ಸಾಮಾನ್ಯ ಅದನ್ನು ಹಾಕಿರುವಂತವನು. ಹೆಂಡತಿ ಬಿಟ್ಟ ಶ್ರೀರಾಮನನ್ನ ಹೆಂಡತಿ ತೊರೆದ ಪ್ರಧಾನಮಂತ್ರಿ ಪೂಜೆ ಮಾಡ್ತಾ ಅವ್ರಿಗೆ ಹೇಳ್ತೀವಿ. ನಡವಳಿಕೆಗಳೆಲ್ಲ ವೈರುಧ್ಯವಾಗಿದ್ದಾವೆ. ಅದರಿಂದಾನೇ ಏನಾಗಿದೆ ಅಂತ ಅಂದ್ರೆ, ಯಾವ ಜನನಾಯಕರಿಗೂ ಸಮಾಜದಲ್ಲಿ ಗೌರವ ಇಲ್ಲ. ಯಾಕೆ ಯಾವುದೇ ಸಮಾಜದ ಜನನಾಯಕರುಗಳು ತನ್ನ ಮಾತಿಗೂ ನಡವಳಿಕೆಗೂ ಅಗಾಧವಾದಂತ ವ್ಯತ್ಯಾಸಗಳಿದ್ದಾವೆ. ನಾವೇ ಹೇಳ್ತೀವಿ, ಕುಲವೆಂದು ಹೊಡೆದಾಡಿದ್ರಿ, ನಿಮ್ಮ ಕುಲದ ನೆಲೆಯೇನೇ ಏನಾದ್ರೂ ಬಲ್ಲಿದೆ ಹಾಗಂತ ಹೇಳಿದ್ರೆ ನಮ್ಮವರೆಲ್ಲ ಒಂದಾಗಬೇಕು ಅಂತೀವಿ. ಹಾಗೆ ಸಮಯ ಬರುತ್ತೆ, ಎಲ್ಲ ಪೀಕ್ ಹೋಗಿ ವಾಪಸ್ ಬರುತ್ತೆ ಅಲ್ಲ, ಆಯ್ತು. ಬಟ್ ಇವತ್ತೇನಪ್ಪ ಅಂದ್ರೆ ಸತ್ಯ ಏನಿದೆ ಅಂದ್ರೆ, ನಾವು ಜನತಂತ್ರ ವ್ಯವಸ್ಥೆಯಲ್ಲಿ ಬದುಕು ಮಾಡ್ತಾ ಇರ್ತೀವಿ. ಜನತಂತ್ರ ವ್ಯವಸ್ಥೆಯಲ್ಲಿ ನಾವು ಬದುಕು ಮಾಡ್ತಾ ಇದ್ರು, ನಮ್ಮ ಮಕ್ಕಳಿಗೆ ಇನ್ನು ನಾವು ಜನತಂತ್ರ ವ್ಯವಸ್ಥೆಯಲ್ಲಿ ಇದೀವಿ ಅಂತ ನಾವು ಹೇಳ್ಕೊಡ್ತಾನೆ ಇಲ್ಲ. ನಮ್ಮ ಮಕ್ಕಳಿಗೆ ಅವನು ಯಾವ ಜಾತಿ ಹೇಳ್ತಾನೆ ಬೇಕಾರೆ, ನಿಮ್ಮ ಅಪ್ಪ ಯಾವ ಪಾರ್ಟಿ, ನೀನ್ ಯಾವ ಪಾರ್ಟಿ ಅಂತಲೂ ಹೇಳ್ತಾನೆ, ನೀನ್ ಯಾವ ಧರ್ಮ ಅದು ಹೇಳ್ತಾನೆ. ಬಟ್ ನೀನ್ ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀನಿ ಅಂದ್ರೆ, ನಾನು ಜನತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀನಿ ಅಂತ ಪಾಠ ನಮ್ಮ ಮಕ್ಕಳಿಗೆ ಇನ್ನೂ ಕೊಟ್ಟಿಲ್ಲ. 75 ವರ್ಷ ಆಯ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜಕ್ಕೂ ಕೂಡ ಅಂತ ಮೇಧಾವಿ. ಅಯ್ಯೋ, ಇಡೀ ಭಾರತದ ಸಂಪೂರ್ಣ ವ್ಯವಸ್ಥೆಯನ್ನು ಸಂವಿಧಾನದ ಚೌಕಟ್ಟಿನೊಳಗೆ ಮಾಡಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಗ್ರೇಟ್. ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೇವ್ಸ್ ಆಫ್ ಕರ್ನಾಟಕ.